Berluda, Udipana, Andu the Enway. Krishna, 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 Krishna. Nee sigade balundu baale Krishna. ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೇಳು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೇಳು ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ಮಾತಿಲ್ಲ ಬಿಗಿದಿದೆ ದುಃಖ ಕೋರಳ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದಿ ಬರದು ಏನು ಹಿಂದಿ ಏ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ತೀರ್ಪುಗಾರರ ಗಮನಕ್ಕೆ 9 ಈಗ ಸ್ಪರ್ಧೆಯನ್ನು ನೀಡ್ತಾ ಇಲ್ಲ 10 ಕ್ರಮ ಸಂಖ್ಯೆಯ ಸ್ಪರ್ಧಿ ಇದೀಗ ವೇದಿಕೆಯಲ್ಲಿದ್ದಾರೆ. ಮೈಸೂರು ರಾಜ್ಯದ ದೊರೆಯ ರಣಧೀರ ನಾಯ್ಕ ನಿನ್ನಂಥವರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ
ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ. ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ. ಮುಂದೆ 200 ದಂಡು, ಹಿಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು. ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ. ನಿನ್ನಂಥವ್ರು ಯಾರೂ ಇಲ್ಲಲ್ಲೋ ಈ ಲೋಕದ ಮ್ಯಾಗೆ. ತಿರುಚಿನಪಲ್ಲಿಯಲ್ಲಿ ಕೊಬ್ಬಿದ್ದ ಮಲ್ಲಾಜಟ್ಟಿ, ತಿರುಚಿನಪಲ್ಲಿಯಲ್ಲಿ ಕೊಬ್ಬಿದ್ದ ಮಲ್ಲಾಜಟ್ಟಿ. ಪುಟ್ಟ ಬಾಗಿಲ ಮೇಲೆ ಚಡ್ಡಿಯ ದಿಟ್ಟಿ ನೋಡಿ, ಪುಟ್ಟ ಬಾಗಿಲ ಮೇಲೆ ಚಡ್ಡಿಯ ದಿಟ್ಟ ನೋಡಿ. ಪುಟ್ಟ ಬಾಗಿಲ ಚಡ್ಡಿಯನ್ನು ತೂಗಿ ಬಿಟ್ಟನಂತ ಹೇಳಿ ಕಿಡಿಕಿಡಿಯಾದ ಓ ದೊರೆಯೇ. ಒಬ್ಬೊಬ್ಬೊಬ್ಬ ಏನ್ ದೊರೆ ಅಪ್ಪ ಇವ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಭೂಮಿ ಮ್ಯಾಗೆ. ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಗೆ. ಮಲ್ಲರಮಾನ ಕಾಯುವೆನೆಂದು, ಮಲ್ಲರಮಾನ ಕಾಯುವೆನೆಂದು ಮಲ್ಲವೇಷ ತೊಟ್ಟುಕೊಂಡು, ಮಲ್ಲರಮಾನ ಕಾಯುವೆನೆಂದು ಮಲ್ಲವೇಷ ತೊಟ್ಟುಕೊಂಡು. ತಿರುಚಿನಪಲ್ಲಿಗೋಗಿ, ತಿರುಚಿನಪಲ್ಲಿಗೋಗಿ ಚಡ್ಡಿಯ ಹಿಡಿದೆಳೆದ ಮಾ ದೊರೆ. ಭಲೆ ದೊರೆಯಪ್ಪ ಇವ. ಪಾರಿಜಾತೋದ ಪೂವು ಮಲ್ಪಡಾಯಿನನು, ಬದುಕೊಂತೆ ಬಹುಕಾಲಯಾನು. ಪಾರಿಜಾತೋದ ಪೂವು ಮಲ್ಪಡಾಯಿನನು, ಬದುಕೊಂತೆ ಬಹುಕಾಲಯಾನು. ಮಾತಾರಳುನ ಕಾಂಡೆ ಮೊಗ್ಗೆನೇ ಆಂಡೆ, ಇರ್ಲು ಅರಳುದು ಕಾಂಡೆ ಉದುರುದೇ ಪೋಂಡೆ. ಪಾರಿಜಾತೋದ ಪೂವು ಮಲ್ಪಡಾಯಿನನು, ಬದುಕೊಂತೆ ಬಹುಕಾಲಯಾನು. ಬದುಕೊಂತೆ ಬಹುಕಾಲಯಾನು. ಊರಿಡೀ ಪರಿಮಳನೆ ದಿಂಜಿನ ಪೂಗೆ, ಮಾತಿರ್ಲ ಬಯಕು ನಂಚಿನ ಪಲ್ಲುಗೆ. ನಿದೆರು ನಗ ತೆಲಿ ಪಿಂಚಿ ಬಾಲದ ಮೋನೆ. शुक्लाम्बरधरं विष्णुं शशिवर्णं चतुर्भुजं, प्रसन्नवदनं ध्याये सर्वविघ्नोपशान्तये. अगजानन पद्मार्कं गजाननमनिशम्, अनेकदन्तं भक्तानां एकदन्तम् उपास्महे. एकदन्तम् उपास्महे. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ನಾನು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಡಾಯಿ ಘಟ್ಟದಿಂದ ಪಡ್ಡಾಯಿ ಕಡಲಿನ ತನಕ ಹಬ್ಬಿರುವಂಥ ಈ ತುಳುನಾಡಿನ ಈ ಒಳ್ಳೆಯ ಮಣ್ಣಿನ ಸ್ಥಳಕ್ಕೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಆಗಮಿಸಿದಿರಿ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿರುವಂಥ ಎಲ್ಲ ಯುವಕ ಯುವತಿ ಮಂಡಳದ ಸದಸ್ಯರನ್ನು ನಾನು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚಿತ್ರಾಪುರ ಅನ್ನೋದು ತುಂಬ ಐತಿಹಾಸಿಕ ಸ್ಥಳ. ಶ್ರೀ ದುರ್ಗಾಪರಮೇಶ್ವರಿ ನೆಲೆಸಿರುವ ಸ್ಥಳ ಇದು. ಇಂಥ ಪುಣ್ಯದ ಭೂಮಿಯಲ್ಲಿ ನಾವೆಲ್ಲರೂ ಇವತ್ತು ಒಟ್ಟು ಸೇರಿದ್ದೇವೆ. ಇಲ್ಲಿಯ ಬಂಧುಗಳೆಲ್ಲರೂ ಕೂಡ ಪಣಮೂರಿನ ನವಮಂಗಳೂರಿಗಾಗಿ ಜಾಗವನ್ನು ಬಿಟ್ಟುಕೊಟ್ಟು ಇಲ್ಲಿ ಬಂದು ಸೇರಿದಂಥವರು. ಆ ಕಾರಣಕ್ಕೇ ಇಲ್ಲಿ
ತಣ್ಣೀರುಬಾವಿ, ಪಣಂಬೂರು, ಕೋಡಿಕಲ್, ಕೋಳೂರು ಅನ್ನುವ 4 ಊರುಗಳು ಕೂಡ ಒಟ್ಟಿಗೆ ಸೇರಿವೆ. ಇಂಥ ವಿಶಿಷ್ಟ ಸ್ಥಳಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ಇಂದಿನ ಈ ಒಂದು ಯುವಜನ ಮೇಳ ಏನು ನಡೀತಾ ಇದೆ, ಈ ವೇದಿಕೆಗೆ ನಾವು ಶಿವಾನಿ ವೇದಿಕೆ ಅಂತ ಹೆಸರನ್ನು ಕೊಟ್ಟಿದ್ದೇವೆ. ನಾನು ಮೊದಲಿಗೆ ಪಾರಿಜಾತದಂತೆ ಅರಳಿ ಶಿವನ ಪಾದವನ್ನು ಸೇರಿದ ಆ ಶಿವಾನಿಯನ್ನು ತುಂಬ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಜ್ಞಾಪಿಸ್ತಾ ಇದ್ದೇನೆ. ಯುವ ಚೇತನವಾಗಿ ಆಕೆ ಇಲ್ಲಿ ಈ ಯುವತಿ ಮಂಡಲದಲ್ಲಿ ದುಡಿತಾ ಇದ್ದಂಥ ಆಕೆ ಅನಿರೀಕ್ಷಿತ ಕಾರಣಗಳಿಂದ ಆಕೆ ನಮ್ಮೊಂದಿಗೆ ಇವತ್ತು ಇಲ್ಲವಾಗಿದ್ದಾಳೆ. ಅವಳನ್ನು ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಾನು ಸ್ವಾಗತದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರೀತಿಯ ಸ್ನೇಹಿತರೆ, ಇವತ್ತು ನಮ್ಮ ಜೊತೆಯಲ್ಲಿರುವವರು ಉದ್ಘಾಟಕರಾಗಿ ಶ್ರೀಮತಿ ಕಸ್ತೂರಿ ಪಂಜಾ ಅವರು. ಸಂಜೆ 5 ಗಂಟೆಗೆ ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಮಧ್ಯ ಚೇಳಾರಲ್ಲಿ ಅವರದೇ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಆದರೆ ಸಾಹಿತ್ಯ ಮತ್ತು ಕಲೆಯ ಪ್ರೀತಿಯಿಂದ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸಾಕ್ಷಾತ್ ಆಂದೋಲನದ ಸಂದರ್ಭದಲ್ಲಿ ಸಮಾಜ ಸೇವೆಗೆ ತೊಡಗಿದ ಅವರು ಒಳ್ಳೆಯ ಸಾಹಿತಿಗಳು ಕೂಡ ಹೌದು, ಒಳ್ಳೆಯ ಲೇಖಕಿ, ಬರಹಗಾರ್ತಿ, ಸಮಾಜ ಸೇವಕಿ. ನಮ್ಮ ಆತ್ಮೀಯರಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಕಸ್ತೂರಿ ಪಂಜಾ ಅವರನ್ನು ತುಂಬ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಬರಹಗಾರ್ತಿ, ಆಕಾಶವಾಣಿ ಕಲಾವಿದೆಯು ಆಗಿದ್ದುಕೊಂಡು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಗೀತಾ ಗೋಪಾಲ್ ರವರು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಗೀತಾ ಗೋಪಾಲ್. ಶ್ರೀ ಮೊಹಮ್ಮದ್ ಮೋನು ಅವರು ಅನೇಕ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ತುಂಬ ಪ್ರೀತಿಯಿಂದ ನಮ್ಮೂರಿಗೆ ಆಗಮಿಸಿದ್ದಾರೆ. ಶ್ರೀಯುತ ಶ್ರೀ ಮೊಹಮ್ಮದ್ ಮೋನು ಅವರನ್ನು ನಾನು ತುಂಬ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕ್ಲಪ್ತ ಸಮಯದಲ್ಲಿ ಬಂದು ನಮ್ಮೊಂದಿಗೆ ಸೇರಿಕೊಂಡಂಥ ಓಂ ಮೊಹಮ್ಮದ್ ಮೋನ್ ಇವರನ್ನು ಶ್ರೀಯುತ ಓಂ ಪ್ರಕಾಶ್ ಮೆಂಡನ್ ರವರು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಓಂ ಪ್ರಕಾಶ್ ಮೆಂಡನ್. ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವವರು ಶ್ರೀ ಗಣೇಶ್ ಹೊಸಪೆಟ್ಟು ಅವರು. ಅವರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಹೊಸಪೆಟ್ಟಿನಲ್ಲಿ ಯುವಕ ಮಂಡಲವನ್ನು ಸ್ಥಾಪಿಸಿ ಅದಕ್ಕಾಗಿ ದುಡಿದಂಥವರು. ಆಮೇಲೆ ಅವರು ಪ್ರಧಾನರಾಗಿದ್ದಂಥ ಸಂದರ್ಭದಲ್ಲಿ ನಾನು ಮತ್ತು ಗಣೇಶ್ ಹೊಸಪೆಟ್ಟು ಅವರು ಜೊತೆ ಸೇರಿಕೊಂಡು ಮಂಗಳೂರು ತಾಲೂಕು ಮತ್ತು ಜಿಲ್ಲೆಯ ಅನೇಕ ಯುವಕ ಯುವತಿ ಮಂಡಲಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಯುವಜನ ಒಕ್ಕೂಟವನ್ನು ಸ್ಥಾಪನೆ ಮಾಡುವಂಥ ಒಂದು ಕಾರಣಕ್ಕಾಗಿ ಗಣೇಶ್ ಹೊಸಪೆಟ್ಟು ಅವರನ್ನು ನಾನು ತುಂಬ ಪ್ರೀತಿಯಿಂದ, ತುಂಬ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಆತ್ಮೀಯರಾದಂಥ ಶ್ರೀ ಗಣೇಶ್ ಹೊಸಪೆಟ್ಟು ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತ. ಹೊಸಬೆಟ್ಟು ಯುವಕ ಯುವತಿ ಮಂಡಲವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂಥ ಓರ್ವ ಶ್ರೇಷ್ಠ ನಾಟಕ ಕಲಾವಿದರು ಹೌದು. ಗಣೇಶ್ ಹೊಸಬೆಟ್ಟು ಇವರನ್ನು ಶ್ರೀಯುತ ಸುರೇಂದ್ರ ಬಂಗೇರ ಇವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ರಾಜ್ಯ ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಸ್ ಬಾಲಾಜಿ ಅವರಿದ್ದಾರೆ. ನಮ್ಮೂರಿಗೆ ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಾಲಾಜಿ ಸರ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಅವರನ್ನು ಶ್ರೀಯುತ ಸೀತಾರಾಮ್ ಬಂಗೇರವರು ದಯವಿಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀ ಸುರೇಶ್ ರೈ ಸೂಡಿಮುಳ್ಳು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುರೇಶ್ ರೈ ಸೂಡಿಮುಳ್ಳರವರು ಸಮಯಕ್ಕೆ ಸರಿಯಾಗಿ ಬಂದು ಈವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನು ರಾಜೇಶ್ ಸಾಲಿಯಾನ್ ಬಂದು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಜೇಶ್. ಉದಾರ ದಾನಿಗಳು, ಮತ್ಸ್ಯೋದ್ಯಮಿಯೂ ಆಗಿರುವಂಥ ಶ್ರೀ ಮೋಹನ್ ಬೆಂಗ್ರೆ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾನು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ. ವಿದ್ಯಾರ್ಥಿ ಸಂಘ ಅಂತಂದಾಗ ತಕ್ಷಣಕ್ಕೆ ನಮಗೆ ನೆನಪಿಗೆ ಬರುವಂಥದ್ದು ಶ್ರೀ ಕೇಶವ್ ಗುರಿಕಾರ್ ಅವರು. ಅವರ ಸಾರಥ್ಯದಲ್ಲಿ ಇಲ್ಲಿ ನಡೀತಾ ಇದ್ದಂಥ ನಾಟಕಗಳು ತುಂಬ ಅದ್ಭುತವಾದಂಥವುಗಳು. ತಣ್ಣೀರುಬಾವಿ ಮೊಗವೀರ ಮಹಾಸಭಾದ ಮುಕ್ತೇಶ್ವರಾಗಿರುವಂಥ ಶ್ರೀ ಕೇಶವ್ ಗುರಿಕಾರ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ರಾಮಚಂದ್ರ ಪಾಂಗಾಳ್ ಅವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಮಚಂದ್ರ ಪಾಂಗಾಳ್. ತಣ್ಣೀರುಬಾವಿ ಮೊಗವೀರ ಮಹಾಸಭಾದ ಅಧ್ಯಕ್ಷರು ಶ್ರೀ ಲೀಲಾಧರ್ ಕರ್ಕೇರ ಅವರು. ಸಣ್ಣ
ಹುಡುಗನಾಗಿದ್ದಾಗಲೇ ಯುವಕ ಮಂಡಲವನ್ನು ಸೇರಿ ಇವತ್ತು ಆಳ್ವಾಸ್ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಒಬ್ಬ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ಲೀಲಾಧರ್ ಕರ್ಕೇರ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಳ್ವಾಸನ ರಾಯಭಾರಿಗಿಂತಲೂ ನಮ್ಮ ಸ್ಥಳೀಯ ಮಗುವೀರ ಮಹಾಸಭಾದ ಅಧ್ಯಕ್ಷರು ಕೂಡ ಹೌದು. ಎಲ್ಲೆ ಫ್ರೈಡೆ ಲತ್ತಿ ಪ್ರಾಯದ ಬಾಲೆ ಒಂದು ಅಧ್ಯಕ್ಷರ ಹತ್ತಿರ ಬಂದು ಮಸ್ತ್ ಸಂತೋಷದ ವಿಷಯ. ಅರೇನು ಶ್ರೀಯುತ ಜನಪಾಲ್ ಶ್ರೀಯಾನ್ ಬರ್ತದೆ ಅರೇನು ಗೌರವಿಸೋಡು ಬಂದು ವಿನಂತಿ ಮತ್ತೊಂದಲ್ಲೇ. ಸ್ಥಾಯಿ ಎಜುಕೇಷನ್ ಟ್ರಸ್ಟ್ ಅಂಕುರ್ ಶಾಲೆ ಕುಳಾಯಿ ಇದರ ಅಧ್ಯಕ್ಷರಾಗಿರುವಂಥ ಉದಾರ ದಾನಿಯಾಗಿರುವ ಶ್ರೀ ಶಂಭು ಮೂಲ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕ್ಲಬ್ದ ಸಮಯಕ್ಕೆ ಆಗಮಿಸಿ ನಮ್ಮ ಜೊತೆಯಲ್ಲಿರುವಂಥ ಅವರನ್ನು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. 5 ಗಂಟೆಗೆ ಸರಿಯಾದ ಶಂಬಣ್ಣೆ ಬರ್ತದೆ ಅಂಕಲ್ ಲೇಸಿಡು ಫುಲ್ ಸಂಪೂರ್ಣ ಪಾಲ್ದೆ ತಂದರೆ ಇರಿಗೆ ಬೊಕ್ಕವರ ಕೊಡವರ ನೆನವರಿಕೆ ಮತ್ತೊಂದು ಶ್ರೀಯುತ ಗೋಪಾಲ್ ಕೋಟ್ಯಾನ್ ಮೇರೆ ಯಾರಿಗೆ ಪೂಪುರ ಪದ ಮಾನಾಧಿಕ ಮಲ್ಪೋಡು ಬಂದು ವಿನಂತಿ ಮತ್ತೊಂದಲ್ಲ. ಯುವಜನ ಇಲಾಖೆಯ ಮುಖ್ಯಸ್ಥರಾಗಿ ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು, ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು ನಮ್ಮ ಆತ್ಮೀಯರಾದಂಥ ಶ್ರೀಮತಿ ಲಿಲ್ಲಿ ಪಾಯಸ್ ಅವರು. ಮೇಡಮ್, ನಿಮಗೆ ಪ್ರೀತಿಯ ಸ್ವಾಗತ. ಜಿಲ್ಲಾ ಯುವಜನಾಧಿಕಾರಿಯಾಗಿರುವಂಥ ಶ್ರೀ ಪ್ರದೀಪ್ ಡಿ ಸೋಜಾ ಅವರಿದ್ದಾರೆ. ಯುವಜನ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂಥ ಶ್ರೀ ಪ್ರದೀಪ್ ಡಿ ಸೋಜಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಜಿತೇಶ್ ತಣ್ಣೀರ್ ಬಾವಿ ಇವರು ಅವರಿಗೆ ಹೂ ಗುಚ್ಛದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆ ಇನ್ನೋರ್ವ ವಿಶೇಷ ಅತಿಥಿಯಾಗಿರುವವರು ಕನ್ನಡ ಮತ್ತು ತುಳು ಮತ್ತು ಇನ್ನಿತರ ಭಾಷೆಗಳ ಶ್ರೇಷ್ಠ ಚಲನಚಿತ್ರ ಸಂಗೀತ ನಿರ್ದೇಶಕರಾಗಿರುವಂಥ ಶ್ರೀ ಮಣಿಕಾಂತ್ ಕದ್ರಿ ಅವರು. ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತ. ಅತ್ಯುತ್ತಮ ರೀತಿಯಲ್ಲಿ ಸಂಗೀತ ನಿರ್ದೇಶನವನ್ನು ಅವರು ನೀಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಣಿಕಾಂತ್ ಕದ್ರಿ ಅವರನ್ನು ದೇವದಾಸ್ ಕಾಂಚನ್ರವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಣಿಕಾಂತ್ ಕದ್ರಿ ಶ್ರೇಷ್ಠ ಸಂಗೀತ ನಿರ್ದೇಶಕ, ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷೆ, ಆಕಾಶವಾಣಿ ಕಲಾವಿದೆ, ಅನೇಕ ಸಾಹಿತ್ಯವನ್ನು ಬರೆದು ತುಳುನಾಡಿಗೆ ಗುರ್ತಿನಾರೆ ಮಾತ್ರ ತಂದೆ ಬಿಜೆಪಿದ ಒಂಜಿ ವಕ್ತಾರದಿ ಆದೆ ನಮ್ಮ ಎದುರುಡುಪ್ಪನ ಚಿತ್ತಿನ ವಿಶೇಷವಾದ ಈ ಒಂಜಿ ಲೇಸಡೆ ಮಲ್ಲ ಭಿನ್ನದಿ ಆದ 5 ಗಂಟೆಗೆ ಸರಿಯಾದ ಬತ್ತದು ಈತು ಪೊರ್ತು ನಮ್ಮೊಟ್ಟಿಗಿತ್ತಿನ ಚಿತ್ತಿನ ಕಸ್ತೂರಿ ಪಂಜ ಆರ್ನ ಊರ್ದ ಒಂಜಿ ಮಲ್ಲ ಲೇಸನ್ನು ಬುರ್ದು ನಮ್ಮೊಟ್ಟಿಗೆ ಪೊರ್ಲ ಮನಸ್ಸಡಿ ಇತ್ತದೇರು ಪಂಪಿನವು ಬಾರಿ ವಿಶೇಷವಾದ ಚಿತ್ರ ಸಂಗತಿ ಅರೆಗೆ ಸೊಲ್ಮೇನ ಸಂದಾಯಿತ ಮತ್ತೊಂದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಕುಡ್ಲ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ, ತಾಲೂಕು ಪಂಚಾಯಿತಿ, ಮಹಾನಗರ ಪಾಲಿಕೆ, ಜಿಲ್ಲಾ ಯುವಜನ ಒಕ್ಕೂಟ, ತಣ್ಣೀರುಬಾವಿ ಯುವಕ ಯುವತಿ ಮಂಡಲ ಚಿತ್ರಾಪುರ ನೆತ್ತ ಮುತಾಲಿಕೇಡು ನಡಪು ನಂಚಿತಿನ 2017-14 ಸಾಲದ ಯುವಜನ ಮೇಳದ ಸಮಾರಂಭದ ಮತ್ತರ್ಮೇಡು ಗುರಿಕಾರ್ಯಮದ ಪಟ್ಟ ವಹಿಸೊಂಡಂಚಿತಿನ ನಮ್ಮ ಮಾತರ್ನ ಗೌರವಾನ್ವಿತ ಅನ್ನೆ ಯಶ್ಪಾಲ್ ಸುವರ್ಣರೆ, ಈ ಭಾಗದ ಮಂಗಳೂರು ನಗರ ಪಾಲಿಕೆದ ಮೇಯರ್ ಆದಿತ್ತದು ಎಡ್ಡೆ ಕೆಲಸ ಕಾರ್ಯ ಮಲ್ತಿನಂಚಿತ್ತಿನ ಈ ಭಾಗದ ಐತೆ ಸದಸ್ಯರಾದ ಪುನಃ ಗಣೇಶ್ ಹೊಸಬೇಟು ಮೇರೆ ಮತ್ತರ್ಮೇಡು ಈತಿನ ಮಾತ ಗೌರವಾನ್ವಿತ ಗಣ್ಯರೇ ಭಿನ್ನೆರೆ ಸೇರ್ದಿಂಚಿತಿನ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅಂಚನೆ ಮುಲ್ಪ ಸೇರ್ದಿಂಚಿದ ಮಾತ ಯುವಕ ಯುವತಿ ಮಂಡಲದ ಅಧ್ಯಕ್ಷರೇ ಪದಾಧಿಕಾರಿ ಸರ್ವ ಸದಸ್ಯರೇ ಅಂಚನೆ ಮೋಕ್ಯದ ಬೈದಿನಂಚಿತಿನ ಲೆಪ್ಪೋಲೆಗೆ ಒಕೊಂದು ಬೈದಿನಂಚಿತಿನ ಮಾತ ಮೋಕ್ಯದ ಬಂಧುಲೆ ಯುವಜನ ಮೇಳ ಪಂಡ ಗೌಜಿ ಗದ್ದಲಡು ಈ ಪ್ರಕೃತಿದ ಮಟ್ಟೆಲು ನಿಟ್ಟೆಲ್ಲು ಅಕಲು ವಾರೀತಿಡು ತರ್ಕ ತಾಂಗದು ಬೇಲೆ ಮಲ್ಪಡು ಪನ್ಪುನೇನು ನಿಜವಾದ್ಲ ನಮ್ಮ ಈ ಪರಿಸರಡು ತೂವಡಿತ್ತಂಡು ಅಂಡ ತಣ್ಣೀರು ಬಾವಿದ ಯುವಕ ಮಂಡಲ ಬೊಕ್ಕ ಯುವತಿ ಮಂಡಲ
ರಾಜ್ಯ ರಾಷ್ಟ್ರ ಮಟ್ಟದ ಪುಗರ್ತಿನ ಕನೈಜಿದ್ದಿನ ಯುವಕ ಬಕ ಯುವತಿ ಮಂಡಲದ ಮುತಾಲಿಕೆಡು ಬಾರಿ ಪೊರ್ಲೆ ಕಂಟಡು ಈ ಯುವಜನ ಮೇಳ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡತೋಂದಿಪ್ಪುನಗ ದಕ್ಷಿಣ ಕನ್ನಡ ಜಿಲ್ಲೆಡು ತಿನಂಚಿದಿನ ಯುವಕ ಯುವತಿ ಮಂಡಲ ಮುಲ್ಪ ಪಾಲು ಪಡೆಯೋಡು ದಾಯಿಗೆ ಪಾಲು ಪಡೆಯೋಡು ಬಂಡ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತದು ಆ ಕಾರ್ಯಕ್ರಮ ನಡಪಡವು ಆತು ಸುಲಭದ ಕೆಲಸ ಕಾರ್ಯ ಆತು. ದಕ್ಷಿಣ ಕನ್ನಡ ಯುವಜನ ಒಕ್ಕೂಟದ ಅಧ್ಯಕ್ಷರು ತಾಲೂಕು ಒಕ್ಕೂಟದ ಅಧ್ಯಕ್ಷರು ಮೊಕಲ್ನ ಮುತಾಲಿಕೆಡು ಒಂಜಿ ಯುವ ಸಬಲೀಕರಣದ ಉಪನಿರ್ದೇಶಕರು ಅಂಚನೆ ಬಾರಿ ಮೋಕ್ಯದ ಅಕ್ಕ ಲಿಲ್ಲಿ ಅಕ್ಕ ಮೊಕಲ್ನ ಮುತಾಲಿಕೆಡು ಒಂಜಿ ಯುವಜನ ಮೇಲ ದಕ್ಷಿಣ ಕನ್ನಡ ನಡಪಡೋನಂದಿತ್ತಂಡ ಬಹುಶಃ ರಾಜ್ಯ ಮಟ್ಟೋಡೆ ನನ್ನ ದುಮ್ಮಗು ನಡಪರೆಗೆ ಸಾಧ್ಯತೆ ಉಂಟು. ದಾಯಿಗೆ ಬಣ್ಣಗ ತಾಲೂಕು ಮಟ್ಟದನೆ ತೆತ್ತೊಂದು ಬತ್ತೇರು ಸದ್ಯೋಗು ಜಿಲ್ಲಾ ಮಟ್ಟೋಡು ಉಂಡವು ಜಿಲ್ಲಾ ಮಟ್ಟೋಡು ತೆತ್ತಂಡ ಬೊಕ್ಕ ರಾಜ್ಯ ಮಟ್ಟೋಗು ಪೋವು ಅವು ಪೋವಂದಿ ಲೆಕ್ಕ ಒರಿಪೊಡಂದಿತ್ತಂಡ ಮುಲ್ಪ ಯುವ ಜನರ ಪಾತ್ರ ಬಹಳ ಮುಖ್ಯವಾದ ಉಂಟು. ದಾಯಿಗೆ ಮುಖ್ಯವಾದ ಉಂಟು ಬಂಡ ಇನಿ ಯುವಕ ಬಕ್ಕ ಯುವತಿ ಮಂಡಲ ಅಥವಾ ಮಹಿಳಾ ಮಂಡಲಲು ನಂಗೆ ಅಲ್ಪ ತೋಜಿದ ಬತ್ತಂಡಲ ಕೆಲಸ ಕರಿಯೋನು ಸಮಾಜ ಮುಖ್ಯಾದ ಎಡ್ಡ ರೀತಿಯ ಮಲ್ಪೇರು ನಿತ್ತಂಡಲ ಇಂಚಿತ್ತಿನ ಕಾರ್ಯಕ್ರಮ ಪಾಲು ಪಡೆಯುಂಡೆರಡ ಖಂಡಿತವಾದ್ಲ ಅಕುಲ ಮಲ್ತಿನ ಚಿತ್ತಿನ ಬೇಲೆ ಸಾರ್ಥಕತೆಯನ್ನು ಪಡೆಯುಂಡು. ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆದ ಯುವಜನ ಮೇಲನ ಮಲ್ಪರೆಗೆ ಅತ್ತು ಸುಲಭ ಇಜ್ಜಿ ಐಟ ಐನು ಶಕ್ತಿ ಒಟ್ಟುಗಾದಿಪ್ಪೋಡು ಐನು ಶಕ್ತಿ ಒಟ್ಟುಗಾದಿದ್ದಂಡ ಮಾತ್ರ ಒವೇ ಒಂಜಿ ಸಂಘಟನಾತ್ಮಕವಾದ ಕೆಲಸ ಮಲ್ಪರ ಸಾಧ್ಯತೆ ಉಂಟು. ಅವೇ ರೀತಿಡು ಒಂಜಿ ಕಾರ್ಯಕ್ರಮನು ಆಯೋಜನೆ ಮಲ್ಪರೆಗೆ ಸಾಧ್ಯತೆ ಉಂಟು. ಐನು ಶಕ್ತಿ ಒಂದು ಬಂಡ ಪ್ರಥಮತವಾದ ನಮ್ಮ ಜ್ಞಾನಶಕ್ತಿ. ದಕ್ಷಿಣ ಕನ್ನಡ ಜಿಲ್ಲೆದಾಗಲಿಗೆ ಜ್ಞಾನಶಕ್ತಿ ಕಡಿಮೆ ಅಂದಕ್ಕೆ ಖಂಡಿತವಾದ್ಲೆ ಕಡಿಮೆ ಆಯ್ತು. ಜ್ಞಾನಶಕ್ತಿ ಜಾಸ್ತಿ ಆದ ತಮಿಳು ಅಂಚಿತ್ತಿನ ಜ್ಞಾನಶಕ್ತಿದ ಸಂಪನ್ನೆರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಉಲ್ಲ. ನಮ್ಮ ಕಬಡ್ಡಿ ಆಟಗಾರ್ತಿಯಾಗಿದ್ದು ಹಲವಾರು ಕ್ರೀಡಾ ಪ್ರತಿಭೆಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತೆ ತರಬೇತಿಯನ್ನು ನೀಡಿದಂಥ ಕೀರ್ತಿ ಇವರದು. ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿದ್ದು ಇವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಗಳೂರು ಇಲ್ಲಿನ ಸಹಾಯಕ ಕ್ರೀಡಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. MA MPEd ಪದವಿಯನ್ನು ಪಡೆದ ಇವರು ಸೇವೆಯನ್ನು ಆರಂಭಿಸಿ 12 ವರ್ಷಗಳ ಕಾಲ ಗೋಳ್ತಮಜಲು ಬಂಟ್ವಾಳ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿ 9 ವರ್ಷಗಳಿಂದ ಅತ್ತಾವರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಯನ್ನು ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ರೋಟರಿ ಕ್ಲಬ್ನಿಂದ ಪಡೆದಿದ್ದರು. ಅದೇ ರೀತಿ ಈ ವರ್ಷ ಅವರೆಲ್ಲರ ಸಾಧನೆಗೆ ಪೂರಕವಾಗಿ ಜಿಲ್ಲಾ ಯುವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಒಂತ ದಿನ ಕುದುಂಬು ಶ್ರೀಯುತ ಯಶೋಧರ ತಣ್ಣೀರು ಬಾವಿ ಮೇರಿ ನನ್ನ ಸಂಪರ್ಕ ಮಲ್ತೇರು ಮೂಲೊಂಜಿ ಯೋಜನಾ ಮೇಲ ನಡಪೆರಂಡು ಐಕೀರ್ನ ಸಾಕಾರ ಕೊರಡುಂದು ಬಂಡೇರು ಆ ಒಂದು ಬಂಡೇನು ಒಂತ ಸಮಯ ಹಿಡಿದು ಬಕ್ಕ ಬಂಡೇರು ಅವು ಈ ಯೋಜನಾ ಮೇಲ ಹೊಸ ಬೆಟ್ಟಿಗೆ ಶಿಫ್ಟ್ ಆವೊಂದುಂಡು ಅವು ಮಲ್ಪೆರ ಅನಾನುಕೂಲ ಆಂದು ಬಂಡೇರು ಐಡ್ದು ಬಕ್ಕ ಒಂತ ಸಮಯ ಹಿಡಿದು ಬಕ್ಕ ಬಂಡೇರು ಇಜ್ಜ ಅವು ನಿಕ್ಲೆ ವಯಸ್ಸು ನೋಡು ಬನ್ಪಿನ ಸೂಚನೆ ಬತ್ತಿನ ಮೇರೆಗೆ ಮೂಲು ಈ ಕಾರ್ಯಕ್ರಮನು ಮುಲ್ತು ತಣ್ಣೀರು ಬಾವಿ ಯುವಕ ಬಕ್ಕ ಯುವತಿ ಮಂಡಲದ ಒತ್ತಿಡ್ದು ಅವೇನು ಇಂಗ್ಲ ಆಯೋಜನೆ ಮಲ್ತಂದುಲ್ಲ ಈ ಸಾಕಾರ ಸಂಪೂರ್ಣ ಸಾಕಾರ ಕೊರಡು ಬಂಡೇರು ಭಾರಿ ಸಂತೋಷ ಅಂಡ ಈ ಕಾರ್ಯಕ್ರಮಕ್ಕೂ ಇತ್ತಿನ ಅವಧಿ ಕೇವಲ ಕಡಿಮೆ ಜಿಲ್ಲಾ ಮಟ್ಟದ ಈ ರೀತಿಯ ಒಂದು ಯೋಜನಾ ಮೇಲನ್ನು ಮಲ್ಪೋಡು ಅಂಡ ಕಡಿಮೆ ಪಕ್ಷ ಒಂಜಿ ತಿಂಗಳ ಸಮಯಾವಕಾಶ ಅನ್ಲಬೋಡು ತಾಲೂಕು ಮಟ್ಟದ ಮಲ್ಪಂದ ಡೈರೆಕ್ಟ್ ಆದ ಜಿಲ್ಲಾ ಮಟ್ಟದನೇ ಮಲ್ಪುನ ಅಂಡ ಯಶೋಧರ ತಣ್ಣೀರು ಬಾವಿಯರು ಮೇರ್ನ ತಂಡದಕಲೆಯನ್ನು ಒಟ್ಟಿಗೆ ಸೇರಿಸೋ ಒಂದು ಪಾದರಸದಂಚ ದಾಯ ಬಂಡ ಆ ರೀತಿ ಪಾದರಸ ಉಂಡ ಅವೇ ರೀತಿ ಪಾದರಸದಂಚ ಚಲನವಲನ ಮಲ್ತೊಂದು ಮಾತಿರನ್ನ ಒಟ್ಟು ಸೇರೊಂದು KK ಪೇಜಾವರನ್ನ ಮಾರ್ಗದರ್ಶನವನ್ನು ಪಡೆಯೊಂದು ಎಡ್ಡೆ ರೀತಿಯ ಒಂದು ಯೋಜನೆ ಮೇಲನ್ನು ಆಯೋಜನೆ ಮಲ್ತೀರಿ. ಅದಕ್ಕೋಸ್ಕರ ಯಾನು ತಣ್ಣೀರು ಬಾವಿ ಬಕ್ಕ ಯುವತಿ ಮಂಡಲ ಲೆಕ್ಕಲಿಗೆ ಯಾನು ನಿಕಲಿಗೆ ಪ್ರಥಮ ಬಾರಿಗೆ ನಿಕಲಿಗೆ ಕೃತಜ್ಞತೆ ನಾನು ಸಲ್ಲಿಸೋದಿಲ್ಲ. ಈ ಗ್ರಾಮದ ಕಲೆಗೆ ಏನು ಅಭಿನಂದನೆಯನ್ನು ಪಂದು ಈ ಕಾರ್ಯಕ್ರಮಕ್ಕೂ ಖಂಡಿತವಾಗಲ್ಲ ಯುವಜನ ಪನ್ನಗ ಮುಲ್ತ ಆ ಡೋಲು ಶಬ್ದ ಜನಪದ ಆ ಒಂದು ಸೊಗಡನ್ನು ಖಂಡಿತವಾದ್ಲು ಯಾಪಲ ನಮ್ಮ ಮದಪೆರ ಸಾಧ್ಯಜಿ ಅಂಚನೆ ಈ ವಿಷಯ ನನ್ನ ಮಿತ್ರ ಪಂಚಭಾಷಾ ಸಂಗೀತ ನಿರ್ದೇಶಕ ತಮಿಳು ತೆಲುಗು ಮಲಯಾಳಂ ಕನ್ನಡ ತುಳು ಚಿತ್ರಾಡುಗಳು ಎಡ್ಡೆ ಉತ್ತಮ ಪುದರ್ ಪಡೆದಿನ ಮಣಿಕಾಂತ್ ಕದ್ರಿ ಇನಿ ಬದ್ನಾಗ ಪಂದಿತ್ತ ಇಂಜಿನ ಕಾರ್ಯಕ್ರಮ ಆವೊಂದುಂಡು ಕೆಲವು ಊರ್ದ ಗ್ರಾಮ್ಯ ಟ್ಯಾಲೆಂಟನ್ನು ತೂಪಿನ ಒಂದು ಅವಕಾಶ ಉಂಡು ಒಂದು ಆರು ಬತ್ತಿನ ಉದ್ದೇಶಲವೇ ಕೆಲವು ಪುದರ್ ಮತ್ತು ನೋಟ್ ಮಲ್ತೊಂದಿಲ್ಲರು ನನಗೆ ಅರ್ನ ಪಿಕ್ಚರ್ಡ್ ಪದ್ಯ ಪಂಡಲ ಅದಲ್ಲ ಆಶ್ಚರ್ಯ ಇಜ್ಜಿ ಈ ಊರ್ದ ಟ್ಯಾಲೆಂಟ್
ಬಕ ಪಾತಿರಂದ ಮನ್ನಾಗ ಅರ್ನ ಒಂಜಿ ಉದ್ದೇಶ ಉಂಡು. ಜನಪದ ಉತ್ಸವ ಒಂಜಿ ಮಲ್ಪೋಡು ಪನ್ಪಿನ ಒಂಜಿ ಇರಾದೆ ದಾಯಪಂಡ ನಮ್ಮ ಈ ಜನಪದ ತಂಡದಕ್ಲೆಗ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊನೋಡಾಂಡ ಕೆಲವು ತಯಾರಿ ನಡಪಡಾಂಡು ಇಂಚಿನ ಒಂಜಿ ವ್ಯವಸ್ಥೆ ಮಲ್ಪನ ಆಲೋಚನೆ ಕೂಡ ಮೇಡೋಂಡು. ಸ್ವಾಮಿ ಲಿಂಗನಾಥನು ಮತ ಶಿವಗಂಗೆ ಬೇನಾಭನ ತನು ಮತ ಶಿವಗಂಗೆ ಸ್ತುತಿಗೆ ಕಳಿಂಗನ ದಂಡೇಯ ನಾಯಕ ಇನಿಯಂತ ದಂಡೇಯ ನಾಯಕ ಇನಿಯಂತ ಆಹಾ 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 ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಆಹಾ 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 ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಆಹಾ 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 ಮಾತಾಡ್ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಗೆ ಮಾತಾಡ್ ಮಾತಾಡು ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಗೆ ಮಾತಾಡ್ ಮಾತಾಡು ಮಲ್ಲಿಗೆ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಗೆ ಮಾತಾಡ್ ಮಾತಾಡು ಮಲ್ಲಿಗೆ ಆಹಾ 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 ತಂದನ್ನಾನ ತಂದನ್ನಾನೇ ನಾನೇ ನಾನೇ ನಾ ತಂದನ್ನಾನೇ ನಾನೇ ನಾನೇ ನಾ ತಂದನ್ನಾನೇ ನಾನೇ ನಾನೇ ಬೆಳ್ಳಕ್ಕಿ ಬೆಳಗೋ ಬಂಗಾರ ತೂಗಿ ಹಾರಾಡ್ಯಾವೇ ಕೂಗ್ಯಾಡ್ಯಾವೇ ರಾಗಿ ಬೀಸೋ ಕಲ್ಲು ತಂತಾನೆ ತಿರುಗಿ ಕೂಗ್ಯಾಡ್ಯಾವೇ ಹಾರಾಡ್ಯಾವೇ ಉಡಯ್ಯ ಉಡದಿಮಿತ ತಾಮ್ ತಾಮ್ ಚಲುವಯ ಚಲುವೋ ತಾನಿ ತಂದಾನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಹೇ ಚಲುವಯ ಚಲುವೋ ತಾನಿ ತಂದಾನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಹೇ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಉಡಯ್ಯ ಉಡದಿಮಿತ ತಾಮ್ 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 ಚಂದದ ತಂದೇನಾ ತಂಗಿ ನೀರಿಗೆ ಬಂದೇನಾ ಜನಕ ಜನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ 6 3 9 9 ತೂತಿನ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಕೋಲು ಕೋಲ ನೀರೇ ಬಣ್ಣದ ಮೇಲು ಮೇಲೆ ನೀರೇ ಚಿನ್ನದ ಕೋಲು ಕೋಲ ನೀರೇ ಬಣ್ಣದ ಮೇಲು ಮೇಲೆ ನೀರೇ ಚಿನ್ನದ ಗಡಿಯ ಮೇಲಾಗ್ನ ಗಾಡಿಯ ಎಳೆವಾಗ ಗಡಿಯ ಮೇಲಾಗ್ನ ಗಾಡಿಯ ಎಳೆವಾಗ ಗಾಳಿಯ ಸೀರೆಯ ಕತ್ತೊಯ್ದ ಮಾವಯ್ಯ ಕೋಲು ಕೋಲ ನೀರೇ ಬಣ್ಣದ ಮೇಲು ಮೇಲೆ ನೀರೇ ಚಿನ್ನದ ಕೋಲು ಕೋಲ ನೀರೇ ಬಣ್ಣದ ಮೇಲು ಮೇಲೆ ನೀರೇ ಚಿನ್ನದ ಮಾವನ ಮಗಳೇ ಚಂದುಳ್ಳ ಮೊಗದೋಳೆ ಬಾಯಾರಿ ಬಂದೆ ಕೊಡು ನೀರ ಕೋಲಣ್ಣ ಕೊಲೆ ಕೋಲಣ್ಣ ಕೊಲೆ ನೀರನ್ನು ಕೊಡಲಿಕ್ಕೆ ನೀನ್ಯಾರೋ ನಾನ್ಯಾರೋ ಜಲದಿಗೆ ಕೋಲಣ್ಣ ಕೊಲೆ ಕೋಲಣ್ಣ ಕೊಲೆ ಮಾವನ ಮಗಳೇ ಚಂದುಳ್ಳ ಮೊಗದೋಳೆ ಬಾಯಾರಿ ಬಂದೆ ಕೊಡು
ನೀರ ಕೋಲನ್ನ ಕೋಲೆ ಕೋಲನ್ನ ಕೋಲೆ. ಇನ್ನು ನನ್ನ ದೇಹಾರ್ಥ ಶರೀರಿಣಿಯಾದ ಪ್ರಭಾವತಿಯಿಂದ ಬೀಳ್ಕೊಂಡು ಬಳಿಕ ಸೇನೆಯನ್ನು ಸೇರಬೇಕಾಗಿದೆ. ಹಾಗಾಗಿ ತಡ ಮಾಡುವುದಿಲ್ಲ. ಆದರೆ ಅಂತ ಮೊದಲಿಗೆ ಸಾಗುತ್ತೇನೆ. ಬಾಚಣಿಗೆ ಬಲಗೈಲಿ, ಬೆಂಡಿನ ಬಾಚಣಿಗೆ ಬಲಗೈಲಿ, ಬೆಂಡಿನ ಬಾಚಣಿಗೆ ಬಲಗೈಲಿ ಹಿಡಕೊಂಡು, ಬೆಂಡಿನ ಬಾಚಣಿಗೆ ಬಲಗೈಲಿ ಹಿಡಕೊಂಡು, ತರುತ್ತೀನಿ ರಂಗ ಬೆಳೆಕಾಯೋ, ತರುತ್ತೀನಿ ರಂಗ ಬೆಳೆಕಾಯೋ, ಹೊಯ್ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ, ಹೊಯ್ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ. ಕಬ್ಬು ಬಾಳೆ ಭತ್ತದ ಪೈರು, ಕಬ್ಬು ಬಾಳೆ ಭತ್ತದ ಪೈರು, ಹೊಂಬಾಳೆ ಬೆಳೆಸಿದ ತೇರು, ಹೊಂಬಾಳೆ ಬೆಳೆಸಿದ ತೇರು, ಹೊಯ್ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ, ಹೊಯ್ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ. ಬಂಡಿ ಹಬ್ಬ ಜಾತ್ರೆ ಜೋರು, ಬಂಡಿ ಹಬ್ಬ ಜಾತ್ರೆ ಜೋರು, ಅಲ್ಲಿ ಹಾಲಕ್ಕಿಗಳ ದೇವ್ರ ತೇರು, ಅಲ್ಲಿ ಹಾಲಕ್ಕಿಗಳ ದೇವ್ರ ತೇರು. ನೃತ್ಯ ಕುಣಿತ ಭಜನೆ ಸೇವೆ, ನೃತ್ಯ ಕುಣಿತ ಭಜನೆ ಸೇವೆ, ತಾಯಿ ತುಳಸಿ ಪೂಜೆ ಗೈವೆ, ತಾಯಿ ತುಳಸಿ ಪೂಜೆ ಗೈವೆ, ಹೈ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ, ಹೈ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ, ಹೈ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ. ಹಾಲಕ್ಕಿ ಒಕ್ಕಲು ನಾವಣ್ಣ, ಹಾಲಕ್ಕಿ ಅಂತ ಜೀವನ ಮದಣ್ಣ, ಹೊಳಿಯ ಮೇಲೆ ಮಾದೇವ ಬರುವ ಮಾಯ ನೋಡಯ್ಯ, ಆ ಓ ಮೋಗೊಂಡದ ಮಾದೇಶಂಗೆ ಶರಣು ಶರಣಯ್ಯ, ಮಾಯಾಗಾರ ಮಾದೇಶಂಗೆ
ಠಯ್ಯರದಯ್ಯ ಬೊಂಗೊಂಡದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಅನ್ನುಗಾನಿ ಸಾಮ್ರಾಣಿಯ ತವರು ಗಮ್ಯ ಮಂಜು ಗವಿದವಯ್ಯ ಬೆಟ್ಟದ ಮಾದೇವ ಬರುವಾಗ ದುಂಡು ಕಾಲು ಗುಂಡು ಗುಟ್ಟಿದವೋ ಹುಲಿಯ ಮೇಲೆ ಮಾದೇವ ಬರುವ ಮಾಯಾ ನೋಡಯ್ಯ ಶರಣು ಶರಣಯ್ಯ ಮಾಯಾಗರ ಮದೇಶಗೆ ಶರಣು ಶರಣಯ್ಯ ಮಾದೇವೋ ಮಲೆ ಮಾದೇವೋ ಮಾದೇವೋ ಮಲೆ ಮಾದೇವೋ ಆ ಓ ಕಾಣಿಕೆ ತಂದಿರುವೆ ಸ್ವಾಮಿ ಕಾನನಲು ಬರುವ ಮಾದೇವನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಮಾದೇವೋ ಮಲೆ ಮಾದೇವೋ ಮಾದೇವೋ ಮಲೆ ಮಾದೇವೋ ಆ ಕೋಗಿಲೆ ಎದ್ದು ಗೊಂಬೆಯ ನೇರಿ ಕೂಗುತ್ತವೆ ಮಾದೇಶ್ವರನ ರಾಗವ ಹಾಕಿ ಮಾದೇವನ ಪೂಜೆಗೆ ಕರೆದಾವೆ ಗಂಡುಲಿ ಮ್ಯಾಲಿನ ಗದ್ದುಗೆಯ ಸ್ವಾಮಿ ಹೆಣ್ಣುಲಿ ಮ್ಯಾಲಿನ ಹಿದ್ದರಿಯೋ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ದೀಡಿಯಾಡ್ಯಾನೆ ರಂಗ ದೀಡಿಯಾಡ್ಯಾನೆ ದೀಡಿಯಾಡ್ಯಾನೆ ರಂಗ ದೀಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ದಿಡಿಕ್ಕ ದಿಡಿಕ್ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಆನೆ ಬಂತಾನೆ
ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ನಂಬಿದೆ ನಿನ್ನಯ ಚರಣ ಬಾರಿ ಪಾಲಿಸಬೇಕಯ್ಯ ಕರುಣ ತಿರುಪತಿ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ಕಾಸು ಕಟ್ಟಿದರೆ ಪಟ್ಟಿ ಬಟ್ಟಿ ಕಾಸಿಲ್ಲದಿರೆ ಗಂಟೋ ಕಟ್ಟೆ ಕಾಸು ಕಟ್ಟಿದರೆ ಪಟ್ಟಿ ಬಟ್ಟಿ ಕಾಸಿಲ್ಲದಿರೆ ಗಂಟು ಕಟ್ಟಿ ದಾಸರ ಕಂಡರೆ ತಿರಗಟ್ಟಿ ದಾಸರ ಕಂಡರೆ ಶಿರಗಟ್ಟಿ ನಮ್ಮ ಲೋಕಕ್ಕೆ ತಿಮ್ಮಪ್ಪ ಶೆಟ್ಟಿ ತಿರುಪತಿ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ಅಳಗಿರಿಯಿಂದಲೇ ಬಂದ ಅಲ್ಲೇ ಅಂಜನಗಿರಿಯಲಿ ನಿಂದ ಅಳಗಿರಿಯಿಂದಲೇ ಬಂದ ಅಲ್ಲೇ ಅಂಜನಗಿರಿಯಲಿ ನಿಂದ ಕೊಳಲು ದನಿನಾದ ಚಂದ ಕೊಳಲು ದನಿನಾದ ಚಂದ ಅಲ್ಲಿ ದಾರಿ ನಡೆಯುವುದೇ ಮುಕುಂದ ತಿರುಪತಿ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ತಿರುಪತಿ ವೆಂಕಟರಮಣ ಎನ್ನ ಪಾಲಿಸಬೇಕಯ್ಯ ಕರುಣ ಎನ್ನ ಪಾಲಿಸಬೇಕಯ್ಯ ಕರುಣ ಎನ್ನ ಪಾಲಿಸಬೇಕಯ್ಯ ಕರುಣ ಎಳ್ಳು ಕೊಟ್ಟವನಿಗೆ ಎಲ್ಲ ಭಾಗ್ಯವ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ರಾಮನಿಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನಿಲಯವಾಗಲಿ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ 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 ಇಂದಿನ ದಿನವೇ ಶುಭ ದಿನವೂ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ತಾರೆ ಶುಭ ತಾರೆ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ಕರಣ ಶುಭ ಕರಣ ಇಂದು ಪುರಂದರ ವಿಠ್ಠಲರಾಯನ ಇಂದು ಪುರಂದರ ವಿಠ್ಠಲ
ತಂದರ್ಶನ ಫಲ ನಮಗಾಯ್ತು ತಂದರ್ಶನ ಫಲ ನಮಗಾಯ್ತು ವಿಠಲ 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 ಅಸತೋಮ ಸತ್ಸಮಯ. ನನ ತೀರಿಗೆ ದೇವಿಯರ ಆಯುರಾರೋಗ್ಯ ಆಯುಷ್ಯನ್ನು ಕುರಿದು ಮಡಿದೆಯ ಕಂದ, ಹಡೆದೊಡಲು ಹುಡಿ ಆಯ್ತು ಮಗನೇ, ಹಡೆದೊಡಲು ಹುಡಿ ಆಯ್ತು. ಮಕ್ಕಳಿಲ್ಲವೆಂದು ವರುಣ ದೇವನಿಗೆ ಹರಕೆ ಹೊತ್ತು ನಿನ್ನನ್ನು ಪಡೆದೆ. ಆದರೆ ನೀನು ನನ್ನನ್ನು ಅಗಲಿದೆಯ ಕಂದ ಲೋಹಿತಾಶ್ವ. ನಿನ್ನ ಹೆಗಲಲ್ಲಿ ನನ್ನ ಹೆಣ ಹೊತ್ತು ನೀನು ಈ ಸ್ಮಶಾನಕ್ಕೆ ಬರಬೇಕಾಗಿತ್ತು. ಆದರೆ ನನ್ನ ಹೆಗಲಲ್ಲಿ ನಿನ್ನ ಹೆಣ ಹೊತ್ತು ನಾನು ಇಲ್ಲಿಗೆ ಬರುವಂತಾಯ್ತಲ್ಲ. ಅಯ್ಯೋ ಅಯ್ಯೋ. ನಾಳೆಯ ದಿನ ನಿನ್ನ ತಂದೆಯವರಾದ ಹರಿಶ್ಚಂದ್ರ ಭೂಪತಿಯವರು ಬಂದು ಎಲ್ಲಿ ನನ್ನ ಮಗ ಲೋಹಿತಾಶ್ವ ಎಂದು ಕೇಳಿದರೆ ನಾನೇನೆಂದು ಹೇಳಲಿ ಮಗನೇ ಲೋಹಿತಾಶ್ವ ಮಗನೇ. ಏನಿದು ರಾತ್ರಿಯ ಈ ವೇಳೆಯಲ್ಲಿ ಹೆಣ್ಣಿನ ರೋದನ? ಯಾರದು ಎಲ್ಲ ಹೆಣ್ಣೆ, ರಾತ್ರಿಯ ಈ ವೇಳೆಯಲ್ಲಿ ಇಲ್ಲಿಗೆ ಬಂದು ಹೆಣವನ್ನು ಸುಡುತ್ತಿರುವೆಯ? ಯಾರು ನಿನಗೆ ಒಪ್ಪಿಗೆ ಕೊಟ್ಟವರು? ಅಯ್ಯೋ ಸ್ವಾಮಿ, ನನ್ನ ಮಗ ಹೆಣವನ್ನು ಹೆಳೆಯಬೇಡ. ಈ ಹೆಣಕ್ಕೆ ನೋವಾದರೂ ಹೆತ್ತ ತಾಯಿ ಅದನ್ನು ಸಹಿಸುವುದಿಲ್ಲ. ದಯಮಾಡಿ ನನಗೆ ಈ ಹೆಣವನ್ನು ಸುಡುವುದಕ್ಕೆ ಅವಕಾಶ ಮಾಡಿಕೊಡು. ಎಲ್ಲ ಹೆಣ್ಣೆ, ಈ ಸ್ಮಶಾನದಲ್ಲಿ ಹೆಣವನ್ನು ಸುಡಬೇಕಾದರೆ ಒಂದು ಹಿಡಿ ಅಕ್ಕಿ, ಒಂದು ಬಿಳಿ ವಸ್ತ್ರ, ಮತ್ತೆ ಒಂದು ನಾಣ್ಯ, ಇವಿಷ್ಟನ್ನು ಕೊಡು, ಹೆಣವನ್ನು ಸುಡು. ಅಯ್ಯ, ನಾನು ಬಡವಳು, ನನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲ. ದಯಮಾಡಿ ನನಗೆ ಹೆಣವನ್ನು ಸುಡುವುದಕ್ಕೆ ಅವಕಾಶ ಮಾಡಿಕೊಡು. ನೋಡು, ಒಂದು ಹಿಡಿ ಅಕ್ಕಿ ಮತ್ತು ಒಂದು ಬಿಳಿ ವಸ್ತ್ರ ಇದು ನನಗೆ ಸೇರಬೇಕಾದುದು. ಆದ್ದರಿಂದ ಅದನ್ನು ಬೇಕಾದರೂ ಬಿಡುತ್ತೇನೆ. ಆದರೆ ಒಂದು ನಾಣ್ಯ ಮಾತ್ರ ನನ್ನೊಡೆಯನಾದಂತಹ ವೀರಬಾಹುಗೆ ಸೇರಬೇಕಾದುದು. ಆದ್ದರಿಂದ ಅದನ್ನು ಕೊಡು, ಹೆಣವನ್ನು ಸುಡು. ನನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲವಯ್ಯ, ಏನೂ ಇಲ್ಲ. ಏನಂದೆ? ನಿನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲವೇ? ಸುಳ್ಳು ಹೇಳುತ್ತಿರುವೆಯಾ? ಸುಳ್ಳು ಹೇಳುವವರ ಮನೆತನದಲ್ಲಿ ನಾನು ಹುಟ್ಟಿದವಳಲ್ಲ. ಸುಳ್ಳು ಹೇಳುವವರ ಮನೆಯನ್ನು ನಾನು ಸೇರಿದವಳಲ್ಲ. ನಾನು ಸತ್ಯಾತ್ಮನ ಹೆಂಡತಿ. ಆದ್ದರಿಂದ ಇದು ಸತ್ಯವನ್ನೇ ಹೇಳುತ್ತಿದ್ದೇನೆ. ನನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲವಯ್ಯ, ಏನೂ ಇಲ್ಲ. ನಿನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲವೇ? ಇದು ಎಲ್ಲವೇ ನಿನ್ನ ಕೊರಳಲ್ಲಿ ಬಂಗಾರದ ತಾಳಿ, ಅದನ್ನು ಕೊಡು. ಅಯ್ಯೋ, ಏನಂದೆ? ನನ್ನ ಸೆರಗಿನೊಳಗಿರುವ ತಾಳಿ ಅದು ನಿನಗೆ ಕಾಣಿಸಿದೆ. ಕಟ್ಟಿದವನಿಗಲ್ಲದೆ ಅನ್ಯರಿಗೆ ಈ ತಾಳಿ ಕಾಣಿಸದು. ಸ್ವಾಮಿ,
ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಮಂಗಳೂರನ್ನ ಒಲಿಸಿದಂತಹ ಧೀರ ಮಹಿಳೆ ರಾಣಿ ಅಬ್ಬಕ್ಕಾಳ ಸನ್ನಿವೇಶವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬಂದಿದ್ದೇನೆ. ರಾಣಿ ಅಬ್ಬಕ್ಕ ತನ್ನ ಪತಿದೇವರನ್ನ ಕೊಂಡರೂ ಕೂಡ ಸ್ವತಂತ್ರಕ್ಕಾಗಿ ನಮ್ಮ ದೇಶಕ್ಕಾಗಿ ಯಾವ ರೀತಿ ಪ್ರಾಣ ತ್ಯಾಗವನ್ನ ಮಾಡಿದ್ದಾಳೆ ಎನ್ನುವ ಚಿತ್ರಣವನ್ನ ಈ ವೇದಿಕೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇಲ್ಲಿ ನಿಂತರೆ ಸೇನಾಧಿಪತಿ, ಇಲ್ಲಿ ನಿಂತರೆ ಪ್ರಧಾನಿ, ಮುಖ್ಯ ಪಾತ್ರರಾಗಿ ರಾಣಿ ಅಬ್ಬಕ್ಕ. ಉಳ್ಳಾಳದ ರಾಣಿ ಅಬ್ಬಕ್ಕಾಳ ಮಹಾಸಭೆಗೆ ತಮಗಿದು ಆದರದ ಸ್ವಾಗತ. ಸೇನಾನಿಯವರೇ, ಇವತ್ತಿನ ಚರ್ಚಾ ವಿಚಾರವನ್ನ ಮಂಡಿಸಿ. ತಾಯೇ, ಪ್ರಣಾಮಗಳು. ಇವತ್ತಿನ ಚರ್ಚಾ ವಿಷಯವೇನೆಂದರೆ ತಾಯೇ, ಆ ನೀಚ ಪೋರ್ಚುಗೀಸರು ನಮ್ಮೊಡನೆ ವ್ಯವಹಾರಕ್ಕೆಂದು ಬಂದು ಇಂದು ನಮ್ಮನ್ನು ಆಕ್ರಮಿಸುತ್ತಾ ನಮ್ಮೊಡನೆ ಹೋರಾಟ ಮಾಡಬೇಕೆಂದು ಪಣಕ್ಕಿಳಿದಿದ್ದಾರೆ. ಆ ನೀಚರಿಗೆ ನಾವು ಕಪ್ಪ ಕಾಣಿಕೆಯನ್ನು ನೀಡಬೇಕಂತೆ ತಾಯೇ, ಕಪ್ಪ ಕಾಣಿಕೆಯನ್ನು ನೀಡಬೇಕಂತೆ. ಕುಂತಿಕರ್ಣನ ಸಂವಾದ. ಮಹಾಭಾರತದ ಕುರುಕ್ಷೇತ್ರ ಯುದ್ಧವು ನಡೆಯುತ್ತಿದ್ದಂತಹ ಒಂದು ದಿನ ಸಂಜೆ ಕರ್ಣನು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಿರುವುದನ್ನು ನೋಡಿ ಕುಂತಿದೇವಿಯು ಅವನಲ್ಲಿ ಬಂದು ಅವನ ಜನ್ಮ ವೃತ್ತಾಂತವನ್ನ ಅವನಿಗೆ ತಿಳಿಸುತ್ತಿದ್ದಾಳೆ. ಕರ್ಣ, ನೀನು ರಾಧೆಯನಲ್ಲ ಮಗನೇ, ನೀನು ಕುಂತಿ ಪುತ್ರ ಕೌಂತೆಯ. ನೀ ನನ್ನ ಮಗನೆಂದು ಇಡೀ ಭರತ ವರ್ಷಕ್ಕೆ ಕೇಳುವಂತೆ ಕೂಗಿ ಕೂಗಿ ಹೇಳುವೆನು ನಾ ಕಂದ. ನೀ ನನ್ನ ಕೌಂತೆಯ, ನೀ ನನ್ನ ಕೌಂತೆಯ. ಇನ್ನಿದರ ಪ್ರಯೋಜನವೇನು ತಾಯಿ? ದಯವಿಟ್ಟು ನನ್ನನ್ನು ರಾಧೇಯನಾಗಿಯೇ ಉಳಿಯಲು ಬಿಡು. ಈ ರಾಧೇಯನ ಹಣೆಯ ಮೇಲೆ ಹಲವಾರು ಜನರ ಋಣವಿರುವುದು. ಆ ಋಣವನ್ನೆಲ್ಲವನ್ನು ನಾನು ರಾಧೇಯನಾಗಿಯೇ ತೀರಿಸಬೇಕಾಗಿದೆ. ನಿನಗೆ ನನ್ನಿಂದೀಗ ಏನಾಗಬೇಕೆಂದು ಹೇಳು ತಾಯಿ. ಕರ್ಣ, ಕಠೋರತೆಯ ಕವಚವನ್ನ ಕೆಳಗಿಳಿಸಿ ಒಮ್ಮೆ ನನ್ನನ್ನು ಅಪ್ಪಿಕೊಳ್ಳಲಾರೆಯಾ ಮಗನೇ? ಪಾಂಡವರ ಅಗ್ರಜನೆಂದು ತಿಳಿದ ಬಳಿಕವೂ ಅವರೊಂದಿಗೆ ಯುದ್ಧ ಮಾಡುವುದು ನ್ಯಾಯವೇ? ನೀ ಪಾಂಡವರ ಪಕ್ಷಕ್ಕೆ ಬಾ ಮಗನೇ, ಪಾಂಡವರ ಪಕ್ಷಕ್ಕೆ ಬಾ. ತಾಯಿ, ನನ್ನೆದುರಿಗೆ ನೀವು ಬಂದಿರುವುದು ಅರ್ಜುನನ ಕವಚವಾಗಿಯೇ ಹೊರತು ನನ್ನ ತಾಯಿಯಾಗಿ ಅಲ್ಲ. ರಾಜನೀತಿಗೆ ನಿಮ್ಮ ಮಮತೆಯ ಮುಖವಾಡವನ್ನ ತೊಡಿಸದಿರಿ ತಾಯಿ. ಇಡೀ ಜಗತ್ತೇ ನನ್ನನ್ನು ಸೂತ ಪುತ್ರನೆಂದು ಹೀಯಾಳಿಸಿದಾಗ, ಕುಲಹೀನ ರಾಧೇಯನೆಂದು ತುಚ್ಛವಾಗಿ ಕಂಡಾಗ, ನನ್ನನ್ನು ಅಂಗರಾಜ್ಯದ ಅಧಿಪತಿಯನ್ನಾಗಿಸಿ ನನಗೆ ಸ್ಥಾನ ಮಾನ ಗೌರವವನ್ನಿತ್ತು ಇಡೀ ಜಗತ್ತಿನೆದುರಿಗೆ ನನ್ನನ್ನೋರ್ವ ರಾಜನಂತೆ ನಿಲ್ಲಿಸಿದ ಆ ಕೌರವೇಶ್ವರನನ್ನು ಬಿಟ್ಟು ನಾನೆಲ್ಲಿಗೂ ಬರಲಾರೆ. ಮಲೆಯ ಹಾಸೆ ಕೊಂಡೋರೆ ಮಾದೇವ, ಜೇನು ಮಲೆಯ ಹೊತ್ತುಕೊಂಡೋರೆ. ಹಾಲು ಮಲೆಯ ಹಾಸೆ ಕೊಂಡೋರೆ ಮಾದೇವ, ಏಳು ಮಲೆಯ ಹೊತ್ತುಕೊಂಡವರೇ. 77 ಮಲೆಯ ಸುರುಳಿ ಸುತ್ತಿನ ನೊಡೆಯ, 77 ಮಲೆಯ ಸುರುಳಿ ಸುತ್ತಿನ ನೊಡೆಯ. ಯೋಗಿಯಾಗಿ ಮಲಗೌರೆ ವಾಚೆಲ್ಲೇರೆ ಮದೇವ್ರೆ ವಾಚೆಲ್ಲೇರೆ. ಕೊರಳಲಿನಾಗ ಸರ್ಪವ ಹಿಡಿದು ಸುತ್ತಿಕೊಂಡವರೇ 16
ಸುತ್ತಿಕೊಂಡವರೇ ಹೆಬ್ಬುಳಿಯೇರಿ ಹೆಜ್ಜೆನು ಮಲೆಗೆ ಒಬ್ಬರೇ ಹೊರಟವರೇ ಸತ್ತಾಯೋ ಓಡಯ್ಯ ಡೆನ್ನ ನಾಡೆನ್ನ ಉಳ್ಳಾಯೋ ಅಡೆನ್ನ ನಾಡೆನ್ನ ಉಳ್ಳಾಯೋ ಓಡಯ್ಯ ಡೆನ್ನ ನಾಡೆನ್ನ ಉಳ್ಳಾಯೋ ಡೆನ್ನ ನಾಡೆನ್ನ ಉಳ್ಳಾಯೋ ಓಡಯ್ಯ ಡೆನ್ನ ನಾಡೆನ್ನ ಉಳ್ಳಾಯೋ ಗಟ್ಟ ಬರಿ ಜಪ್ಪೊಡಾಂಡೆ ಎಂಕ್ಲೆ ಗೊರ ತುಳುನಾಡ ತೂವೊಡಾಂಡೆ ಗಟ್ಟ ಬರಿ ಜಪ್ಪೊಡಾಂಡೆ ಎಂಕ್ಲೆ ಗೊರ ತುಳುನಾಡ ತೂವೊಡಾಂಡೆ ಉಬರದ ಪೇಟೆ ತಿರ್ಗೊಡೋ ಅಲ್ಪ ಕೊಲ್ದೊ ಮಗೆ ಜಾತ್ರೆ ತೀರ್ಥ ಮೀಯೊಡೋ ಉಬರದ ಪೇಟೆ ತಿರ್ಗೊಡೋ ಅಲ್ಪ ಕೊಲ್ದೊ ಮಗೆ ಜಾತ್ರೆ ತೀರ್ಥ ಮೀಯೊಡೋ ಒಂದು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡುತ್ತಾ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಶಿಕ್ಷಕ ಕವಣೂರು ಯುವಕ ಮಂಡಲವನ್ನು ಮೇಲೆತ್ತರಕ್ಕೆ ಏರಿಸಿದಂತಹ ಕೀರ್ತಿ ರೈಗಳಿಗಿದೆ. ಉಂತರೈತೆ ಸರಿ ಉಂತಲೇ ಸುಳ್ಳಿ ಅಂಡದಾನೆ ಉಳ್ಳಿ ಅಂಡದಾನೆ. ಮಾಧ್ಯಮದ ಉಪನ್ಯಾಸಕರು ಕೂಡ ಹೌದು, ತಣ್ಣೀರುಬಾವಿ ಯುವಕ ಮಂಡಲದ ಸದಸ್ಯರು ಹೌದು. ಯಾರು ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಭಾಗವಹಿಸುವ ಇದು ನಮಗಾಗಿ ಇರುವಂತಹ ವೇದಿಕೆ, ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ದೇಶದ ಉತ್ತಮ ಪ್ರಜೆಗಳಾಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಕುಮಾರಿ ಸುಷ್ಮಿತಾ. ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಅತ್ಯಂತ
ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಲಿಲ್ಲಿ ಪಾಸ್ ಮೇಡಮ್. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಸುರೇಂದ್ರ ಬಂಗೇರ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ಲ ದಿನಗಳಲ್ಲಿ ಕೂಡ ನಮ್ಮ ಸರ್ಕಾರಿ ಕೆಲಸವನ್ನು ಬಿಟ್ಟು ರಜೆ ಹಾಕಿ ನಮ್ಮೊಂದಿಗೆ ಸಹಕರಿಸಿದಂಥ ನಮ್ಮ ಆತ್ಮೀಯ ಸ್ನೇಹಿತ ಇವರಿಗೆ ಗೌರವಾರ್ಪಣೆ. ಲೀಲಾಧರ್ ಜೊತೆಯಾಗಿ ದುಡಿಸಿಕೊಂಡಂಥ ಎರಡು ಜೀವಿಗಳು, ಅದು ಒಂದು ಸುರೇಂದ್ರ, ಮತ್ತೊಂದು ಲೀಲಾಧರ್. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಚಿತ್ತಪ್ಪ ಇವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಚಿತ್ತಪ್ಪ ಸರ್ ಇವರಿಗೆ ಪ್ರಿಯ. ಈ ಎಲ್ಲ ನಮ್ಮ ದಾಖಲೀಕರಣದ ಜೊತೆಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತಾ ಕಾರ್ಯಕ್ರಮದ ಜೊತೆಯಲ್ಲಿ ಭಾಗವಹಿಸಿದಂಥ ಪ್ರಿಯ ಇವರು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ಉಷಾ ಅಧ್ಯಕ್ಷರು ಯುವತಿ ಮಂಡಲ ತಣ್ಣೀರ್ಬಾವಿ ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸುಜಾತರವರು ಅವರಿಗೆ ನಮ್ಮ ಯುವತಿ ಮಂಡಲದ ಅಧ್ಯಕ್ಷ ಉಷಾ ಅವರಿಗೆ ಸುಜಾತರವರು ಹೂಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲ ತಣ್ಣೀರ್ಬಾವಿ ಯುವತಿ ಮಂಡಲದ ಅಧ್ಯಕ್ಷ ಕಾರ್ಯದರ್ಶಿ ಸದಸ್ಯರುಗಳಿಗೆ ಹಾಗೂ ಆಗಮಿಸಿದ ಎಲ್ಲ ಜಿಲ್ಲೆಯ ಎಲ್ಲ ಯುವತಿ ಮಂಡಲದ ಸದಸ್ಯರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ತಣ್ಣೀರುಬಾವಿ ಯುವಕ ಮಂಡಲಕ್ಕೂ ಸಾಧಾರಣ ಅವಿನಾಭಾವ ಸಂಬಂಧ ಇದೆ. ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆ ಇರುವಾಗ ನಾವು ತಣ್ಣೀರುಬಾವಿ ಯುವಕ ಮಂಡಲ, ಸಸಿ ಇತ್ಲು, ಈ ಯುವಕ ಮಂಡಲಗಳೆಲ್ಲ ನಾವು ಅಣ್ಣ ತಮ್ಮಂದಿರಾಗಿ ನಾವು ಬೆಳೆದಂತಹ ಒಂದು ವಾತಾವರಣದಲ್ಲಿ ಬೆಳೆದವರು. ಆ ಒಂದು ವಾತಾವರಣ ಬಹುಶಃ ಇವತ್ತು ಅವರು ಉಳಿಸಿಕೊಂಡಿದ್ದಾರೆ, ನಾನು ಉಳಿಸಿಕೊಂಡಿದ್ದೇನೆ. ಅವರಲ್ಲಿರುವಂತಹ ಒಂದು ದೊಡ್ಡ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ನನಗಿಂತ ಯಾವುದೇ ರೀತಿಯಲ್ಲಿ ಇಲ್ಲಿರುವಂತಹ ಸಂಘಟಕರಾಗಲಿ, ನನ್ನ ಮಿತ್ರ ಯಶೋಧರರಾಗಲಿ, ಲೀಲಾಧರರಾಗಲಿ, ಇನ್ನಿತರ ನಮ್ಮ ಮಿತ್ರ ವೃಂದರಾಗಲಿ, ನನಗಿಂತ ಅವರಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ, ಖಂಡಿತ ಇಲ್ಲ. ದೇವಿಯ ಸನ್ನಿಧಾನದಲ್ಲಿ ನಡೆದಂಥ ಈ ಯುವಜನ ಮೇಳವನ್ನು ನಮ್ಮ ಪರಿಸರದ ಒಂದು ಹಿರಿಮೆಯ ಸಂಸ್ಥೆಯಾದ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ತಣ್ಣೀರುಬಾವಿ ಯುವಕ ಮಂಡಲ ಮತ್ತು ಯುವತ ಮಂಡಲದವರಿಂದ ಅತಿ ಉತ್ತಮವಾಗಿ ಎಲ್ಲ ಯುವತಿ ಸಂಸ್ಥೆಯವರು ಇನ್ನು ಮುಂದಕ್ಕೆ ಕೂಡ ನೆನಪಿಡಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಅತಿ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಅನಿವಾರ್ಯವಾಗಿ ಸುರೇಶ್ ರೈ ಸೂಡಿಮುಳ್ಳೂರವರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಇದು ಅನಿವಾರ್ಯ ಅಂತ ಹೇಳಿಕೊಂಡು ಈಗ ವೇದಿಕೆಯನ್ನು ಹತ್ತಿ ಅತ್ಯಂತ ಅವರ ದುಡಿಮೆಗೆ ಒಂದು ರೀತಿಯ ಒಂದು ಫಲ ಎನ್ನುವಂಥ ರೀತಿಯಲ್ಲಿ ಅವರಿಗೆ ಈ ಒಂದು ಸನ್ಮಾನವನ್ನು ಕೊಟ್ಟಿದ್ದಾರೆ. ಸರಿ, ಸುಮಿತ್ ಮಲ್ಪೆ ಮಣಿಪಾಲ ಯೂನಿವರ್ಸಿಟಿ ಓರ್ವ ಉದ್ಯೋಗಿಯಾಗಿದ್ದುಕೊಂಡು ನಮ್ಮ ಜೊತೆಯಲ್ಲಿ ಸಹಕರಿಸಿದಂಥ ಸುಮಿತ್ ಮಲ್ಪೆ ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷನಾಗಿ ಇವತ್ತು ನನಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂಥ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದಕ್ಕೆಲ್ಲ ಕಾರಣ ತಣ್ಣೀರುಬಾವಿ ಯುವಕ ಮಂಡಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಬಂಧುಗಳೇ, ಇವತ್ತು ಈ ಜಿಲ್ಲಾ ಮಟ್ಟದ ಯೋಜನೆ ಮೇಳ ಇಲ್ಲಿ ಆಗಬೇಕಿದ್ರೆ ಅದಕ್ಕೊಂದು ಬಹಳ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮಗುವಾಗುವಂಥ ಶಿವಾಣಿ ಅವರ ಅಗಲಿಕೆಯ ನೆನಪಿನಲ್ಲಿ ಇಲ್ಲಿ ಒಂದು ಜಿಲ್ಲಾ ಮಟ್ಟದ ಯೋಜನಾ ಮೇಳವನ್ನು ಏರ್ಪಾಡು ಮಾಡಬೇಕೆಂದು ನಮ್ಮ ಯುವಕ ಮಂಡಲದ ಒಂದು ಅಪೇಕ್ಷೆಯಂತೆ ಇವತ್ತು ಇಲ್ಲಿ ಜಿಲ್ಲಾ ಮಟ್ಟದ ಯೋಜನೆ ಮೇಳ ಆಗಿದೆ. ಬಹುಶಃ ಇದೊಂದು ಯಶಸ್ವಿ ಯೋಜನೆ ಮೇಳ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ತಿಂಗಳಿಂದ ಕೂಡ ತಣ್ಣೀರುಬಾವಿ ಮಗುವೀರ ಮಹಾಸಭೆಯ ಮಹಿಳೆಯರು, ಮಗುವೀರ ಮಹಾಸಭಾದ ಎಲ್ಲ ಸದಸ್ಯರು ಮತ್ತು ತಣ್ಣೀರುಬಾವಿ ಯುವತಿ ಮಂಡಲದ ಎಲ್ಲ ಸದಸ್ಯರು ಕೂಡ ಒಂದು ತಿಂಗಳಿಂದ ಇದರ ಹಿಂದೆ ತುಂಬ ಕಾರ್ಯವನ್ನು ಮಾಡಿದ್ದಾರೆ. ತೃತೀಯ ಸ್ಥಾನ ಪೂಜಾ ಆಳಿಕೆ ನವಚೇತನ ಯುವತಿ ಮಂಡಲ ಚಂಡುಕಳ ಬಂಟ್ವಾಳ ಯುವತಿಯರ ವಿಭಾಗದ ಭಾವಗೀತೆ. ದಯವಿಟ್ಟು ಆದಷ್ಟು ಬೇಗ ಸ್ಪರ್ಧಾಳುಗಳು ಬರಬೇಕು. ಈ ಒಂದು ಪ್ರಶಸ್ತಿಯನ್ನ ಶ್ರೀಯುತ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಪುರುಷೋತ್ತಮ ಚಿತ್ರಪುರ ಇವರ ಮುಖೇನ ಇದು ಪ್ರಾರಂಭ ಆಗಬೇಕು. ಅಧ್ಯಕ್ಷರಿಗೆ ವಿಶೇಷವಾದಂಥ ಗೌರವವನ್ನು ದ್ವಿತೀಯ ಸ್ಥಾನ ಭಾವಗೀತೆ ಗುರುಪ್ರಿಯ ನಾಯಕ್ ಪ್ರಖ್ಯಾತಿ ಯುವತಿ ಮಂಡಲ ನರಿಮಗಲು ಪುರುಷರ ಕಟ್ಟೆ ಪುತ್ತೂರು.
ಗುರುಪ್ರಿಯ ನಾಯಕ್ ಪ್ರಖ್ಯಾತಿ ಯುವತಿ ಮಂಡಲ ನರಿಮಗುರು ಪುರುಷರ ಕಟ್ಟೆ ಪುತ್ತೂರು. ಭಾವಗೀತೆ ಯುವತಿಯರ ವಿಭಾಗದ ಪ್ರಥಮ ಸ್ಥಾನ ಸ್ಮಿತಾ ಶೌರ್ಯ ಯುವತಿ ಮಂಡಲ ಪೈಲಾರು ಸುಳ್ಯ ತಾಲೂಕು. ತೀರ್ಪುಗಾರರು ಯುವಕರ ವಿಭಾಗ ಪ್ರಥಮ್ ಮೂಡಿತಾಯ ವಿಕ್ರಮ ಯುವಕ ಮಂಡಲ ಜಯನಗರ ಸುಳ್ಯ ತಾಲೂಕು. ಜಾನಪದ ಹಾಡು ಪ್ರಥಮ ಸ್ಥಾನ ಯಂಗ್ ಚಾಲೆಂಜರ್ಸ್ ಮುಂಡಾಜೆ ಬೆಳ್ತಂಗಡಿ ತಾಲೂಕು. ಈ ಬಹುಮಾನಗಳನ್ನು ಸುರೇಂದ್ರ. ಜಾನಪದ ಗೀತೆ ದ್ವಿತೀಯ ಸ್ಥಾನ ಮಹಾಚೇತನ ಕಲಾ ಸಂಘ ಯುವಕ ಮಂಡಲ ಸುಳ್ಯ ತಾಲೂಕು. ಜಾನಪದ ಗೀತೆ ತೃತೀಯ ಸ್ಥಾನ ಸಸಿಹಿತ್ಲು ಯುವಕ ಮಂಡಲ ಸಸಿಹಿತ್ಲು ಮಂಗಳೂರು ತಾಲೂಕು. ಶರ್ಮವಾದ್ಯ ಪ್ರಥಮ ಸ್ಥಾನ ಸಸಿಹಿತ್ಲು ಯುವಕ ಮಂಡಲ ಸಸಿಹಿತ್ಲು ಮಂಗಳೂರು ತಾಲೂಕು. ಮುಂದಿನ ಬಹುಮಾನಗಳನ್ನು ಯುವತಿ ಮಂಡಲದ ಅಧ್ಯಕ್ಷೆಯಾದಂಥ ಕುಮಾರಿ ಉಷಾ ಇವರು ವಿತರಿಸಬೇಕು ವಿನಂತಿಸಿಕೊಳ್ತಾ ಇದ್ದಾರೆ. ಎರಡೂ ಕೂಡ ಮಂಗಳೂರು ತಾಲೂಕು. ಯುವಕರ ವಿಭಾಗದ ಕೂಡ ಸಮಗ್ರ ಪ್ರಶಸ್ತಿ ಮಂಗಳೂರು ತಾಲೂಕು. ಅಲ್ಲಿ ಕೆಲವರಲ್ಲಿ ಕುಳಿತುಕೊಳ್ಳಿ.